ಕಾಪಿಕಾಡ್ ಉಮಾಪುರಿ ಕ್ಷೇತ್ರಡ್ ನಡತೊಂದುಪ್ಪುನ ಸಂಧ್ಯಾ ಭಜನೆ ಸಂಕೀರ್ತನೆ ಸೋಮವಾರಗ್ 43 ದಿನಕ್ ಪೆಜ್ಜೆದೀತಂಡ್. ಶ್ರೀ ಕ್ಷೇತ್ರದ ಶ್ರೀ ಉಮಾಮಹೇಶ್ವರಿ ಅಪ್ಪೆನ ನಡಿಟ್ ಸಾಮೂಹಿಕ ಸಂಕಲ್ಪ ಮಲ್ತದ್ ಬಿನ್ನೆರ್ ಭಕ್ತರ್ನ ಸೇರಿಗೆಡ್ ನಂದಾದೀಪನ ಅರ್ಲಾಯರು. ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮೊಕ್ತೇಸರರು ಶ್ರೀಮತಿ ಬೊಕ್ಕ ಶ್ರೀ ಕೆಪಿ ಸುರೇಶ್ ಮಾಡೂರು ದಂಪತಿಲು, ಉದ್ಯಮಿ ಶ್ರೀ ಬಾಬು ಕಿನ್ಯಬೊಕ್ಕ ಶ್ರೀಮತಿ ಅಮಿತಾ ದಂಪತಿಲು, ರಕ್ಷಿತ್ ಕೆದಿಲಾಯ ಕಾಸರಗೋಡು, ಪಿ ಸಂಜೀವ ಶೆಟ್ಟಿ ಅಂಬಿಕಾ ರೋಡ್, ಚೆಂಬುಗುಡ್ಡೆ ನಾಗಬನ ಸೇವಾ ಸಮಿತಿಯ ಪ್ರಮುಖರು ಪ್ರದೀಪ್ ವಿದ್ಯಾಶ್ರೀ ಕೊಣಾಜೆ, ಶ್ರೀಮತಿ ಪ್ರಿಯಾ ಮಹೇಶ್ ಕಾಮತ್, ಶ್ರೀಮತಿ ಬೊಕ್ಕ ಶ್ರೀ ಯಶವಂತ್ ಅಮೀನ್ ಮೊಗವೀರಪಟ್ನ, ಶ್ರೀಮತಿ ನೀತಿ ಮನೋಜ್ ಪಿಲಾರ್, ಶ್ರೀಮತಿ ವಸಂತಿ ಶೆಟ್ಟಿ ಪಿಲಾರ್, ಶ್ರೀ ಸುಶಾಂತ್ ಭಂಡಾರಿ ಗೋಪುರ ತುಡರ್ನ ಅರ್ಲಾಯರು.
ನಂದಾದೀಪ ಅರ್ಲಾಯನ ಬಿನ್ನೆರಿಗೆ ಶಾಲ್ ಪಾರ್ದು ಗೌರವಿಸಾಯರು. ದೇವರದ ಆಡಳಿತ ಮೊಕ್ತೇಸರರು ಸೇವಾ ಸಮಿತಿ ಬೊಕ್ಕ ಮಹಿಳಾ ಸಮಿತಿ ಪದಾಧಿಕಾರಿಗಳು ಪ್ರಮುಖರು ಈ ಸಂದರ್ಭ ಒಟ್ಟಿಗೆ ಎತ್ತರು. ಅವರದು ಬೊಕ್ಕ ಶಕ್ತಿನಗರ ಶ್ರೀ ವಾಸುಕಿ ಕೀರ್ತನಾ ಭಜನಾ ತಂಡದ ಸದಸ್ಯರಿರ್ದು ಹರಿನಾಮ ಸಂಕೀರ್ತನೆ ನಡೆತಂಡು. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಕರಿಮುಖ ಒಲಿದರೆ ಇಲ್ಲ ಪಾಯ, ಭಕ್ತಿಯೇ ಗಣಪನು ಒಲಿವ ಉಪಾಯ. ಹರಿಮುಖ ಒಲಿದರೆ ಇಲ್ಲ ಪಾಯ, ಭಕ್ತಿಯೇ ಗಣಪನು ಒಲಿವ ಉಪಾಯ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಕರುಣಾ ಸಾಗರ ಗಜಮುಖನ ಶರಣು ವಂದಿಪೆ ಭಕ್ತ ಜನ. ಕರುಣಾ ಸಾಗರ ಗಜಮುಖನ ಶರಣು ವಂದಿಪೆ ಭಕ್ತ ಜನ. ಆಲಿಸಿ ಮೊರೆಯನು ಈ ಕ್ಷಣ, ಆಲಿಸಿ ಮೊರೆಯನು ಈ ಕ್ಷಣ. ಪಾಲಿಸಿ ಪೊರೆವನು ಗಜಾನನ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಚೆಲುವ ಚೆನ್ನಿಗನೆ ನಂಬಿದೆನ, ಚೆಲ್ಲು ಪ್ರೇಮದ ಹೊಂಗಿರಣ. ಆಲೋಕ್ಯ ತೌಳವಿಂಬುವಿಂ ಮಂಗಳ ವಿಂಧ್ಯಾವಾಸಿನಿ.
ಭಕ್ತರ ವೃಂದಕ್ಕೆ ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ. ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ. ಲಿಂಗದ ಸೇವಕ ಸಂಕಟ ಕಳೆಯುತ್ತ ಅಟಿಕಾಚಲದಿ ನಿಂತ ಶ್ರೀ ಹನುಮಂತ. ಶ್ರೀ ಹನುಮಂತ ಶ್ರೀ ಹನುಮಂತ. ಘಟಿಕಾಚಲದಿ ನಿಂತ ಪಟು ಹನುಮಂತನು. ಘಟಿಕಾಚಲದಿ ನಿಂತ ಪಟು ಹನುಮಂತನು. ಪಠನೆಯ ಮಾಡಲು ಕಟಲಿ ಪೊರೆವನೆಂದು. ಪಠನೆಯ ಮಾಡಲು ಕಟಲಿ ಪೊರೆವನೆಂದು. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ. ಶ್ರೀ ಹನುಮಂತ ಶ್ರೀ ಹನುಮಂತ. ಹನುಮಂತ ಹನುಮಂತ. उब्बा नक्षत्र सिंह राशि को जाती सारिका नाम देव देशाग्रहण शुभ एकादशस्थान पर प्राप्त निवारणार्थम महालक्ष्मी जन्म नक्षत्र जन्मराज वर्षाद नाम नक्षत्र नामराज वर्षाद लाख्या जन्म मंत्र इंद्र तंत्र विषय प्रयोग वक्तम प्रयोग नक प्रयोग केश प्रयोग जंबीर प्रयोग उत्तरिका स्थापराम जाल कृत्रिमा सत्यम शरीरे स्थित उत्तंजर चित्तंजर विषमज्वार्जम दृष्टिकाल निवारणार्थम उद्योग क्षेत्र व्यापार क्षेत्र दिने दिने अभिवृद्धिं वामेश्वरी आत्मनां वामेश्वरी सन्निधौ रंग पूजाराधनम् आचारस्य केरकालयिष्ये
राजाधिराजाय पृथ्व्यसायिने नमो यं वै श्रवणाय कुर्महे समे कामान् कामकामाय मह्यं वै कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्यानन्तराय स्तोत्रोत्तरमार्भोजितरहस्याप्तैद्रो मे हृदेना आप्नोति वेदोक्तमन्त्रपुष्पं समर्पयामि गुरुब्रह्मा गुरुविष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः अखण्डमण्डलाकारं व्याप्य येन चराचरं तत्त्वं तत्त्वयेन तस्मै श्रीगुरवे नमः प्रार्थनां समर्पयामि नमो नमो गणेशाय विघ्नेशाय नमो नमः विनायकाय वैतुभ्यं विकृताय नमो नमः महागणपते नमः प्रार्थनां समर्पयामि शङ्खारिचापशरभिन्नकरां त्रिनेत्रां दिग्वेतरां कुशलया विलसत्क्रीडां सिंहस्थितां चतुरसिद्धनतां चतुर्गां दूरान्निवां दुरितवर्गहरां नमामि वेदद्वीपेवसाना पणिवरसेने पङ्कजं कम्पयन्ति दोष्णां भावेन लक्ष्मीं मृतभजवरा भूमिसल्लालिताङ्घ्रि देवी देवै सुरेन्द्रै सकलमुनिजनै स्तूयमाना प्रसन्नाय घोरानर्थौकशान्ति भवतु भगवती शान्तदुर्गाविधानाः उमामहेश्वर्यै नमः प्रार्थनां समर्पयामि ಒಂದೆಡೆಯಲ್ಲಿ ಆ ಜಗಜ್ಜನನಿಯನ್ನು ಸರ್ವಮಂಗಳೆ ಎಂಬುದಾಗಿ ಕರೆದಿದ್ದಾರೆ. ಭಕ್ತರ ಪಾಲಿಗೆ ಬರತಕ್ಕಂಥ ಅಮಂಗಲಗಳನ್ನೆಲ್ಲ ದೂರ ಮಾಡಿ ಸೌಮಂಗಲ್ಯ ಸಂದೋಹವನ್ನು ಮಾತ್ರ ಭಕ್ತರಿಗೆ ಅನುಗ್ರಹ ಮಾಡುವವಳು ಇವಳಾದ್ದರಿಂದ ಒಂದೆಡೆಯಲ್ಲಿ ಇವಳನ್ನು ಸರ್ವಮಂಗಳೆ ಎಂಬುದಾಗಿ ಕರೆದಿದ್ದಾರೆ. ಇನ್ನೊಂದೆಡೆಯಲ್ಲಿ ಇವಳನ್ನು ದುರ್ಗಾ ಎಂಬುದಾಗಿ ಕರೆದಿದ್ದಾರೆ. ಭಕ್ತರ ಪಾಲಿಗೆ ಬರತಕ್ಕಂಥ ದುರ್ಗತಿಗಳನ್ನೆಲ್ಲ ದೂರ ಮಾಡಿ ಕೋಟೆಯಷ್ಟು ಅಭೇದ್ಯವಾದಂಥ ಒಂದು ರಕ್ಷಣೆಯನ್ನು ಇವಳು ಕೊಡುವಳಾದ್ದರಿಂದ ಇವಳಿಗೆ ದುರ್ಗಾ ಎಂಬ ಹೆಸರುಂಟು. ಅದೇ ರೀತಿ ಹಳೆಯ ಕಾಲದ ರಾಜರುಗಳು ಆಡಳಿತದ ರಕ್ಷಣೆಗೆ ಬೇಕಾಗಿ ಮಾಡಿಕೊಳ್ಳುವಂಥ ಕೋಟೆಗೂ ಸಹ ದುರ್ಗಾ ಎಂಬ ಹೆಸರುಂಟು. ಹಾಗೆ ಅಂಥ ದುರ್ಗಾ ಪರಮೇಶ್ವರಿಯ ಸ್ವರೂಪಿಣಿಯಾದಂಥ ಆ ಪಾರ್ವತಿ ಪರಮೇಶ್ವರರ ಸಂಯೋಗದ ಸ್ವರೂಪವಾಗಿ ಉಮಾಮಹೇಶ್ವರಿ ಎಂಬ ಹೆಸರಿನಿಂದ ಪ್ರಖ್ಯಾತ ಈ ಒಂದು ಕಾಪಿ ಕಾಡಿನಲ್ಲಿ ಪ್ರಖ್ಯಾತವಾಗಿರುವಂಥ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ಸೋಮವಾರದಂದು ವಿಶೇಷವಾಗಿ ರಂಗ ಪೂಜಾರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಸಪರಿವಾರ ಗಣಗಳಿಗೂ ಸೇರಿಕೊಂಡು ಆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾಲವನ್ನು ಆ ತಾಯಿಯ ಪ್ರಸನ್ನ ಕಾಲ ಎಂಬುದಾಗಿ ಕರೆಯುತ್ತಾರೆ. ಪ್ರಸನ್ನ ಕಾಲದಲ್ಲಿ ನಾವು ಏನನ್ನ ಪ್ರಾರ್ಥನೆ ಮಾಡಿದರೂ ಕೂಡ ಆ ತಾಯಿ ಅದನ್ನು ನಮಗೆ ಅನುಗ್ರಹಿಸುತ್ತಾಳೆ ಎಂಬುದಾಗಿ ಯಜಮಾನ ಸಕುಟುಂಬ ವರ್ಗದವರು ತಾಯಿಯ ಸನ್ನಿಧಿಯಲ್ಲಿ ಸದಾಕಾಲ ಸೇವೆಯನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಅದೇ ರೀತಿ ಇವತ್ತು ಸಹ ಬಹಳ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಈ ರಂಗಪೂಜಾರಾಧನೆಯನ್ನು ಮಾಡಿಕೊಂಡಿದ್ದಾರೆ. ಮಾಡಿದಂತಹ ಸೇವೆಯನ್ನು ಆ ತಾಯಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಯಜಮಾನ ಸಕುಟುಂಬ ವರ್ಗದವರು ಮಾಡುವಂಥ ಉದ್ಯೋಗದಲ್ಲಿ ಮಾಡುವಂಥ ಕೆಲಸದಲ್ಲಿ ಶ್ರೇಷ್ಠವನ್ನು ಅನುಗ್ರಹ ಮಾಡಿಕೊಟ್ಟು ಸಮಾಜದಲ್ಲಿ ತೆಗೆದುಕೊಂಡಂಥ ಎಲ್ಲ ಜವಾಬ್ದಾರಿಯುತ ಸ್ಥಾನಗಳನ್ನು ಒಳ್ಳೆಯ ರೀತಿಯಿಂದ ನಿಭಾಯಿಸಿಕೊಂಡು ಬರುವಂಥ ಯೋಗ ಭಾಗ್ಯವನ್ನು ಆ ಯಜಮಾನ ಕುಟುಂಬ ವರ್ಗಕ್ಕೆ ಅನುಗ್ರಹ ಮಾಡಿಕೊಟ್ಟೊಂದಿಗೆ ಆ ತಾಯಿಯ ಸಂಪೂರ್ಣ ರಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಆ ತಾಯಿಯ ಸೇವೆಯನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಮಾಡಿಕೊಂಡು ಬರುವಂಥ ಯೋಗವನ್ನು ಭಾಗ್ಯವನ್ನು ಅದಕ್ಕೆ ಬೇಕಾದಂಥ ಆರೋಗ್ಯವನ್ನು ಅದಕ್ಕೆ ಬೇಕಾದಂಥ ಧನಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಮಾಡಿಕೊಟ್ಟು ಉಮಾಮೇಶ್ವರಿಯ ಸಂಪೂರ್ಣ ರಕ್ಷೆಯನ್ನು ಅವರಿಗೆ ಅನುಗ್ರಹ ಮಾಡಿಕೊಡುವುದರೊಂದಿಗೆ ಈ ಒಂದು ರಂಗಪೂಜಾರಾಧನೆಯ ಸಂದರ್ಭದಲ್ಲಿ ಆ ತಾಯಿಯ ರಂಗಪೂಜಾರಾಧನೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ನೋಡಿ ಆ ತಾಯಿಯ ಸೇವೆಯನ್ನು ಮಾಡಿಕೊಂಡಂಥ ಎಲ್ಲ ಈ ಒಂದು ಉಮಾಮೇಶ್ವರಿಯ ಎಲ್ಲ ಭಕ್ತ ಮಹಾಜನರಿಗೂ ಸಹ ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ಆ ಉಮಾಮೇಶ್ವರಿಯ ಸಂಪೂರ್ಣ ರಕ್ಷೆಯನ್ನು ಅವರಿಗೆ ಅವರವರ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವುದರೊಂದಿಗೆ ಆ ತಾಯಿಯ ಸೇವೆಯನ್ನು ಸದಾಕಾಲ ಮಾಡಿಕೊಂಡು ಬರುವಂಥ ಯೋಗ ಭಾಗ್ಯವನ್ನು ಎಲ್ಲರಿಗೂ ಆ ತಾಯಿ ಅನುಗ್ರಹ ಮಾಡಿಕೊಳ್ಳಿ ಎಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆ ತಾಯಿಯಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಕಾಪ್ತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಉಮಾಮೇಶ್ವರಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಪ್ರಾರ್ಥನಾಂ ಸಮರ್ಪಯಾಮಿ. ರಂಗಪೂಜಾರಾಧನಾ ಶ್ರೀ
ಉಮಾಮಹೇಶ್ವರಿ ಪ್ರಿಯತಾಂ ಬ್ರಹ್ಮಾರ್ಪಣಂ ಬ್ರಹ್ಮವಿರ್ಬ್ರಹ್ಮಾಗ್ನೋ ಬ್ರಹ್ಮಣಾಯುಧಂ ಬ್ರಹ್ಮೈವ ತೇನ ಗಂತವ್ಯಂ ತುಳಸಿ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮತವಾದಿನ ಅನೇನ ರಂಗಪೂಜಾರಾಧನಕ್ರಮಣಾಶ್ರೀ ಉಮಾಮಹೇಶ್ವರಿ ಪ್ರಿಯತಾಂ ಮೂರು ಸಪ್ತ ಹಾಂ ಒಂದು ಅಲ್ಲ ಅದು ಮೊದಲು ನೀವು ತಗೊಳ್ಳಿ ಅದನ್ನು ಎದೆಗೆ ತಾಗಿಸಿ ವಾಸನೆ ಮಾಡಿ ನಿಮ್ಮ ಬಲಗಡೆ ಕಿವಿಗೆ ಇಟ್ಟುಕೊಳ್ಳಿ ಈಗ ಹೆಂಡತಿಗೆ ಹೂವನ್ನು ತೆಗೆದುಕೊಡಿ ತುಳಸಿ ಬೇಡ ಹೂವೊಂದೇ ಕೊಡಿ ಹಾಂ ಸರಿ ಮತ್ತೆ ಉಳಿದಿದ್ದೆಲ್ಲ ತೆಗೆದು ಹೀಗೆ ಹಿಂದೆಗಡೆ ತೋರಿಸಿಬಿಡಿ ತಗೊಳ್ತಾರೆ ಈ ಹೂವನ್ನು ಹಾಂ ನಿಮ್ಮ ಮಗ ನಿಮ್ಗೆ ಕೊಡಲಿಲ್ಲ